ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 20ನೇ ಅಧ್ಯಾಯ ಶ್ಲೋಕ 2. ಕ್ಷತ್ವಾ ಮಹಾಭಾಗವತ ಕೃಷ್ಣಸ್ಯ ಏಕಾಂತಿಕಾಸುರ ಯಾತತ್ಯಜ ಅಗ್ರಜಂ ಕೃಷ್ಣೇ ಸ ಅಪತ್ಯಂ ಅಗವಾನ್ ಇತಿ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಶೌನಕ ಋಷಿಗಳು ವಿದುರನ್ನು ಪ್ರಶ್ನಿಸಿದರು. ವಿದುರನು ಭಗವಾನ್ ಕೃಷ್ಣನ ಮಿತ್ರನು ಮಹಾಭಕ್ತನು ಆಗಿದ್ದನು. ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಮಕ್ಕಳೊಂದಿಗೆ ಸೇರಿ ಕುಟಿಲ ಉಪಾಯಗಳನ್ನು ಮಾಡಿದ ತನ್ನ ಹಿರಿಯ ಸೋದರ ಸಂಬಂಧ ತೊರೆದವನು ಅವನು. ಈಗ ಇವತ್ತಿನ ಟಾಪಿಕ್ ಅಂತಂದ್ರೆ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ. ಭಗವಂತನ ಇಚ್ಛೆಗೆ ವಿರುದ್ಧವಾಗಿ. ನಿಮಿಷ. ಎಸ್, ಭಗವಂತನ ಇಚ್ಛೆಗೆ ವಿರುದ್ಧವಾಗಿ. ಈಗ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಹೋಗುವವರನ್ನು ನಾವು ಎಂತ ಹೇಳ್ತೇವೆ? ಒಂದ್ ನಿಮಿಷ ಓಪನ್ ಅನ್ಮಿಟ್ ಮಾಡ್ತಾ ಇದ್ದೇನೆ. ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಹೋಗುವವರನ್ನು ನಾವು ಎಂತ ಹೇಳ್ತೇವೆ? ರಾಕ್ಷಸರು. ಓಕೆ. ಅಸುರರು. ಓಕೆ. ಓಕೆ, ಧನ್ಯವಾದ. ಎಸ್, ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಹೋಗುವವರನ್ನು ನಾವು ರಾಕ್ಷಸರು ಹೇಳುವಂಥದ್ದು. ಹಾಗಾಗಿ ಭಕ್ತ ಅಂದ್ರೆ, ಈಗ ವಿದುರ ಭಕ್ತ, ಅವ ವಿರುದ್ಧವಾಗಿ ಹೋಗುವುದಿಲ್ಲ, ಶುದ್ಧ ಭಕ್ತ. ಹಾಗಾಗಿ ನಾವು ಕೂಡ ವಿದುರನನ್ನು ಫಾಲೋ ಮಾಡಬೇಕು. ಪ್ರಭುಪಾದ ಹೇಳುವಂಥದ್ದು. ಎಸ್, ಈ ನಿಟ್ಟಿನಲ್ಲಿ ನಾನೊಂದು ಚೈತನ್ಯ ಚರಿತಾಮೃತದ ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಚೈತನ್ಯ ಮಹಾಪ್ರಭು ಬನಾರಸ್ ಅಂದ್ರೆ ವಾರಣಾಸಿಯಲ್ಲಿರುವಾಗ ಅಲ್ಲಿ ಸನಾತನ ಗೋಸ್ವಾಮಿ ಮೀಟ್ ಆಗ್ತಾರೆ. ಮತ್ತೆ ಸನಾತನ ಗೋಸ್ವಾಮಿಗೆ ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಹೇಳ್ತಾರೆ. ಎಷ್ಟು? 2 ತಿಂಗಳು. ಆಗ ಅಲ್ಲಿ ತಪನ್ ಮಿಶ್ರ ಮತ್ತೆ ಚಂದ್ರಶೇಖರ ಅವ್ರು ಬರುವಂತದ್ದು. ಇತಿ ಮಧ್ಯೆ ಚಂದ್ರಶೇಖರ ಮಿಶ್ರಾತಾಪಾನ ದುಃಖಿಯಾನ ಪ್ರಭುಪಾಯ ಕೈಲಾನಿ ವೇದಾನ. ಬನಾರಸ್ಸಲ್ಲಿರುವಾಗ ಅಲ್ಲಿ ತಪನ್ ಮಿಶ್ರ ಮತ್ತು ಚಂದ್ರಶೇಖರ ಬರುವಂಥದ್ದು. ಬಂದು ಚೇತನ್ಮಗೂ ಹೇಳುವಂಥದ್ದು. ಅಲ್ಲಿ ಮಾಯಾವಿ ಸನ್ಯಾಸಿಗಳಿರ್ತಾರೆ ವಾರಣಾಸಿಯಲ್ಲಿ. ಅವರು ಚೇತನ್ ಮಹಾಪ್ರಭುವನ್ನು ಕ್ರಿಟಿಸೈಸ್ ಮಾಡುವಂಥದ್ದು. ಈಗ ಇಲ್ಲಿ ಅದು ಬರ್ತದೆ, ಭಗವಂತನನ್ನು ನಿಂದನೆ ಮಾಡಬಾರ್ದು, ನಮ್ಮ ಭಗವಂತನ ಭಕ್ತರನ್ನು ಕೂಡ ನಿಂದನೆ ಮಾಡಬಾರ್ದು. ಆ ಜಾಗದಲ್ಲಿ ನಾವು ಇರಬಾರ್ದು. ಹಾಗೆ ಇಬ್ಬರಿಗೆ ತುಂಬಾ ಬೇಜಾರಾಗ್ತದೆ. ಅವ್ರು ಬಂದು ಹೇಳುವಂಥದ್ದು, ಚಂದ್ರಶೇಖರ್ ಮತ್ತು ತಪನ್ ಮಿಶ್ರ ಇಬ್ಬರು ಕೂಡ ಬಂದು ಹೇಳ್ತಾರೆ, ಎಂತ ನಿಮ್ಮ ಈ ಲೀಲೆಗಳನ್ನು, ಆಕ್ಟಿವಿಟೀಸ್ ಅನ್ನು ಅವರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನೀವು ಕೀರ್ತನ ಮಾಡ್ತಾ ಇದ್ದೀರಿ, ನೀವು ವೇದಾಂತ ಓದ್ತಾ ಇಲ್ಲ. ಸನ್ಯಾಸಿ ಅಂದ್ರೆ ಮಾಯವಾದಿಗಳ ಪ್ರಕಾರ ಓದುವಂಥದ್ದು ವೇದಾಂತ. ಹಾಗೆ ಅವರು ಹೇಳ್ತಾ ಇದ್ದಾರೆ, ಯಾವ ರೀತಿಯ ಇವ ಸನ್ಯಾಸಿ, ವೇದಾಂತ ಓದುವುದಲ್ಲಿ ಭಾಗಿಯಾಗುವುದಿಲ್ಲ, ಈ ಸೆಂಟಿಮೆಂಟ್ ಅಲ್ಲಿ
ಕೀರ್ತನ್ ಮಾಡ್ತಾ ಇದ್ದಾನೆ, ಚಾಂಟಿಂಗ್ ಮಾಡ್ತಾ ಇದ್ದಾನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಮತ್ತೆ ಕೆಲವು ಎಂತ ಒಂದು ಇನ್ನೋಸೆಂಟ್ ಜನರು ಅವನೊಟ್ಟಿಗೆ ಪಾಲ್ಗೊಳ್ತಾ ಇದ್ದಾರೆ. ಈ ರೀತಿ ನಿಂದನೆ ಮಾಡ್ತಾ ಇದ್ದಾರೆ, ಕ್ರಿಟಿಸೈಸಿಂಗ್. ಅದರ ನೆಕ್ಸ್ಟ್ ಶ್ಲೋಕ ಇತಿ ಮಧ್ಯೆ ಚಂದ್ರಶೇಖರ ಅದಾದ್ಮೇಲೆ ನೆಕ್ಸ್ಟ್ ಶ್ಲೋಕ. ಕಟೇಕ ಶುನಿಬೆ ಪ್ರಭು ತೊಮರಾನೇಂದಾನ ನಾ ಪಾರಿ ಸೈತೆ ಬಾಚಾಡಿ ಬಾಜೀವಾನ. ಈ ಶ್ಲೋಕದ ಅರ್ಥ ಎಂತಂದ್ರೆ, ಭಕ್ತನ ಡ್ಯೂಟಿ ಅಂತೆ. ಎಂತ ಭಕ್ತನ ಡ್ಯೂಟಿ? ನಾಟ್ ಟು ಟಾಲರೇಟ್ ಬ್ಲಾಸಮ್. ಯಾರಾದರೂ ನಿಂದನೆ ಮಾಡಿದರೆ ಅದನ್ನು ಟಾಲರೇಟ್ ಮಾಡಬಾರ್ದು. ಕೃಷ್ಣನಿಗೆ ಮತ್ತೆ ಶುದ್ಧ ಭಕ್ತರಿಗೆ ಮತ್ತೆ ವೈಷ್ಣವರಿಗೆ ನಿಂದನೆ ಮಾಡಿದರೆ ನಾವು ಟಾಲರೇಟ್ ಮಾಡಬಾರ್ದು. ಸಿಟ್ಟು ಬರ್ಬೇಕು ನಮ್ಗೆ ಇಮಿಡಿಯೇಟ್. ಹಾಗಾಗಿ ಈ ಮಾಯಾವಾದಿಗಳು ಚೈತನ್ಯ ಮಹಾಪ್ರಭು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಇದುವರೆಗೆ ತಡೀಲಿಕ್ಕೆ ಆಗ್ತಾ ಇಲ್ಲ ಇಬ್ಬರಿಗೆ, ಚಂದ್ರಶೇಖರ್ ಮತ್ತು ತಪನ್ ಮಿಶ್ರಾ. ಇದಕ್ಕಿಂತಾದ್ರು ಮಾಡಬೇಕು, ಇಲ್ಲದ್ರೆ ನಾವು ಸಾಯ್ತೇವೆ, ನಾವು ಸುಸೈಡ್ ಮಾಡ್ತೇವೆ. ಈ ರೀತಿ ಆ ಮಟ್ಟಕ್ಕೆ ಹೋಗಿದ್ದಾರೆ. ನೆಕ್ಸ್ಟ್ ಶ್ಲೋಕ. ತುಮಾರೆ ನಿಂದಯ ಯಾತ ಸನ್ಯಾಸಿ ರಾಗಣ ಶುನಿತೆ ನಾ ಪಾರಿ ಪಾಟೆ ಹೃದಯ ಶ್ರವಣ. ಅಂದ್ರೆ ಸನ್ಯಾಸಿಗಳು ಅವರೆಲ್ಲ ಮಾಯಾವಾದಿಗಳು ನಿಂದನೆ ಮಾಡ್ತಾ ಇದ್ದಾರೆ. ಶುನಿತೆ ಅಂದ್ರೆ ಕೇಳಿ, ನಾ ಪಾರೆ ಪಾರಿ, ಫಾಟೆ ಹೃದಯ ಶ್ರವಣ. ಹೃದಯ ಅಂದ್ರೆ ಹೃದಯ, ಶ್ರವಣ. ಈಗ ನೋಡಿ, 3 ರೀತಿಯ ಭಕ್ತರಿದ್ದಾರೆ: ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ. ಕನಿಷ್ಠ ಅಧಿಕಾರಿ ಅಂದ್ರೆ ಲೋವರ್, ಮಧ್ಯಮ ಅಧಿಕಾರಿ ಅಂದ್ರೆ ಮಿಡಲ್, ಉತ್ತಮ ಅಧಿಕಾರಿ ಅಂದ್ರೆ ಹೈಯೆಸ್ಟ್, ಮಹಾಭಾಗವತ. ಈಗ ಕನಿಷ್ಠ ಅಧಿಕಾರಿಗೆ ಅವನ ಡ್ಯೂಟಿ ಅಂತ, ಅವ ಯಾವ ರೀತಿ ಇರ್ತಾನೆ, ಇದಕ್ಕೆ ಶ್ಲೋಕ ಉಂಟು. ಆಚಾರ್ಯಂ ಏವ ಹರೇ ಯಹ ಪೂಜಾ ಶ್ರದ್ಧೆಯ ಹೇತ ನಾ ತದ್ಭಕ್ತೇಷು ಚಾನ್ಯೇಷು ಸಾ ಭಕ್ತ ಪ್ರಾಕೃತ ಸ್ಮೃತ. ಅಂದ್ರೆ ಕನಿಷ್ಠ ಅಧಿಕಾರಿ ಅವ ದೇವಸ್ಥಾನಕ್ಕೆ ಹೋಗ್ತಾನೆ, ಭಕ್ತಿಯಿಂದ ಹೋಗ್ತಾನೆ, ಮತ್ತೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಭಗವಂತನಿಗೆ. ಅವನಿಗೆ ಬೇರೆ ಭಕ್ತರ ಬಗ್ಗೆ ಜ್ಞಾನ ಇಲ್ಲ ಅವನಿಗೆ. ನಾ ತದ್ ಭಕ್ತೇಶು ಚಾನ್ಯೇಶು. ಮತ್ತೆ ಅವನಿಗೆ ಬೇರೆಯವರ ಡ್ಯೂಟಿ ಅದು ಕೂಡ ಗೊತ್ತಿಲ್ಲ ಅವನಿಗೆ, ಅವಂದು ಮಾತ್ರ. ಆಕ್ಚುಲಿ ಭಕ್ತ ಅಂದ್ರೆ ಅವ ಪರ ದುಃಖ ದುಃಖಿ, ಇನ್ನೊಬ್ಬರಿಗೆ. ಅವ ಭಕ್ತ ಅಂದ್ರೆ ಯಾವಾಗಲೂ ಇನ್ನೊಬ್ಬರಿಗೆ. ಆದ್ರೆ ಕನಿಷ್ಠ ಅಧಿಕಾರಿ ಅಂದ್ರೆ ಅಂತ, ಅವನ್ನು ಮಾತ್ರ ನೋಡುವಂತ, ಅವ ಎಲಿವೇಟ್ ಆಗ್ಬೇಕಷ್ಟೇ. ಇದು ಕನಿಷ್ಠ ಅಧಿಕಾರಿ. ಹೇಗೆಂದ್ರೆ ಭಕ್ತ ಅಂದ್ರೆ ಅವ ಇನ್ನೋಸೆಂಟ್, ಅವರನ್ನು ಕೃಷ್ಣ ಪ್ರಜ್ಞೆ ತರಬೇಕಂತ. ಜನರೆಲ್ಲ ಭಗವಂತನನ್ನು ಮರೆತು ಬಿಟ್ಟಿದ್ದಾರೆ ಕಲಿಯುಗದಲ್ಲಿ. ಹಾಗಾಗಿ ಕೃಷ್ಣ ಪ್ರಜ್ಞೆಯ ಕೆಲಸ ಎಂತ ಅಂದ್ರೆ, ಭಕ್ತನ ಕೆಲಸ ಎಂತ ಅಂದ್ರೆ ಬೇರೆಯವರನ್ನು ಕೃಷ್ಣ ಪ್ರಜ್ಞೆ ತರುವಂಥದ್ದು. ಹೇಗೆಂದ್ರೆ ಜೀಸಸ್ ಕ್ರೈಸ್ಟ್ ಅವರು ಕೂಡ ಪ್ರೀಚಿಂಗ್ ಮಾಡಿದ್ದಾರೆ.
ಹಾಗೆ ಡ್ಯೂಟಿ ಅಂದ್ರೆ ಜೀಸಸ್ ಹೇಳುವಂತ ಐ ಆಮ್ ಸನ್ ಆಫ್ ಗಾಡ್. ಹಾಗೆ ಡ್ಯೂಟಿ ಆಫ್ ಎ ಗುಡ್ ಸನ್ ಎಂತ ಪ್ರೀಚ್ ಮಾಡುವಂಥದ್ದು. ಆದ್ರೆ ಕನಿಷ್ಠ ಅಧಿಕಾರಿ ಅಂದ್ರೆ ಅಲ್ಲ, ಅವನ ಇದನ್ನು ಮಾತ್ರ ಅವ ಸ್ಯಾಟಿಸ್ಫೈ ಆಗಿದ್ದಾನೆ, ಇನ್ನೊಬ್ಬರಿಗಿಲ್ಲ. ನೆಕ್ಸ್ಟ್ ಸ್ಟೇಜ್ ಮಧ್ಯಮಾಧಿಕಾರಿ. ಮಧ್ಯಮಾಧಿಕಾರಿ ಅಂದ್ರೆ ಈಶ್ವರ ತದ್ ಅಧೀನೇಶು ಬಾಲಿಶೇಷು ದ್ವಿಷು ಚ ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷ ಯಹ ಕರೋತಿ ಸ ಮಧ್ಯಮ. ಅಂದ್ರೆ ದೇವರು ಯಾರಂತ ಗೊತ್ತಿರ್ಬೇಕು ಅವನಿಗೆ, ಮತ್ತೆ ಭಗವಂತನ ಭಕ್ತರು, ಮತ್ತೆ ಇನ್ನೋಸೆಂಟ್, ಮತ್ತೆ ಎಥಿಸ್ಟ್ ಅಂದ್ರೆ ನಾಸ್ತಿಕರು. ಹಾಗಾಗಿ ಅವ ಫಸ್ಟ್ ಇದು ಭಗವಂತನನ್ನು ಪ್ರೀತಿ ಮಾಡ್ತಾನೆ, ಮತ್ತೆ ಭಕ್ತರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ತಾನೆ, ಭಗವಂತನ ಭಕ್ತರೊಟ್ಟಿಗೆ. ಯಾಕೆ ಫ್ರೆಂಡ್ಶಿಪ್ ಮಾಡ್ತಾನೆ ಯಾರು ಹೇಳ್ತೀರಿ? ಯಾಕೆ ನೋಡಿ, ಭಗವಂತನ ಪ್ರೀತಿ ಮಾಡ್ತಾ ಇದ್ದಾನೆ, ಭಕ್ತರನ್ನು ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾನೆ. ಯಾಕೆ? ಎಸ್, ಯಾರದು ಹೇಳ್ಬೋದಾ? ಇದು ಸೆಕೆಂಡ್ ಮಧ್ಯಮಾಧಿಕಾರಿ. ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ. ಓಕೆ, ಬೇರೆಯವರು? ಅವನಲ್ಲೂ ಭಗವಂತನನ್ನ ಕಾಣ್ತಾ ಇದ್ದಾನೆ. ಬೇರೆಯವರು? ಎಸ್, ಹರೇ ಕೃಷ್ಣ. ಯಾಕೆ ಭಕ್ತರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ? ಅಸೋಸಿಯೇಷನ್ ಆಫ್ ಭಕ್ತರ್ಸ್. ಎಸ್, ಯಾರಾದ್ರೂ ಹೇಳ್ಬೋದಾ? ಉತ್ತರ ಬೇರೆ. ಎಸ್, ಮಲ್ಲಿಕಾ ಮಾತಾಜಿ ಹೇಳ್ಬೋದಾ? ಯಾಕೆ ಮಧ್ಯಮಾಧಿಕಾರಿ? ಅವರು ಭಕ್ತರ ಸಂಘದಲ್ಲಿ ಇದ್ಕೊಂಡ್ರೆ ಅವರ ಭಕ್ತಿ ಸುತ್ತ ಮುಂದುವರಿಯುತ್ತೆ, ಆಧ್ಯಾತ್ಮದಲ್ಲಿ ಮುಂದುವರಿಲಿಕ್ಕಾಗುತ್ತೆ ಪ್ರಭುಜಿ. ಓಕೆ, ಎಸ್. ಯಾಕೆಂದ್ರೆ ಭಗವಂತನನ್ನು ಪ್ರೀತಿ ಮಾಡುವ ಕಾರಣ ಭಗವಂತನ ಯಾರು ಭಕ್ತರಿದ್ದಾರೆ ಅವರನ್ನು ಕೂಡ ಫ್ರೆಂಡ್ಶಿಪ್ ಮಾಡ್ತಾನೆ. ಅದಕ್ಕೆ ಫಸ್ಟ್ಗೆ ಸೆಂಟ್ರಲ್ ಕೃಷ್ಣ ಬರ್ಬೇಕು, ಕೃಷ್ಣನನ್ನು ನಾವು ಪ್ರೀತಿ ಮಾಡ್ಲಿಕ್ಕೆ ಕಲಿಬೇಕು, ಮತ್ತೆ ನಾವು ಕೃಷ್ಣನ ಭಕ್ತರನ್ನು ಕೂಡ ಫ್ರೆಂಡ್ಶಿಪ್ ಮಾಡ್ತೇವೆ. ಯಾಕೆಂದ್ರೆ ಅವ ಭಗವಂತನನ್ನು ಪ್ರೀತಿ ಮಾಡೋ ಕಾರಣ ಅವ ಫ್ರೆಂಡ್ಶಿಪ್ ಮಾಡ್ತಾನೆ ಭಕ್ತರೊಟ್ಟಿಗೆ. ಯಾಕೆಂದ್ರೆ ಭಗವಂತ ಸೆಂಟರ್, ಈಶಾವಾಸ್ಯಂ ಇದಂ ಸರ್ವಂ. ಪ್ರಭುಪಾದ ಹೇಳುವಂಥದ್ದು, ಇಫ್ ಯು ಲವ್ ಗಾಡ್ ಯು ವಿಲ್ ಲವ್ ಅದರ್ಸ್. ಈಗ ಹೇಗೆಂದ್ರೆ ಎಕ್ಸಾಂಪಲ್, ಈಗ ಹುಡುಗಿ, ಇದು ಪ್ರಭುಪಾದ ಹೇಳುವಂಥ ಎಕ್ಸಾಂಪಲ್. ಈಗ ಸಪೋಸ್ ಈಗ ನಿಮ್ಮ ಮನೆಯಿಂದ ನಿಮ್ಮ ತಂಗಿಯನ್ನು ನೀವು ಕೊಡ್ತೀರಿ ಮದುವೆ ಮಾಡಿಸ್ಲಿಕ್ಕೆ. ತಂಗಿಯನ್ನು ನೀವು ಕೊಡುವಾಗ ನೀವು ತಂಗಿದು ಗಂಡ ಅವನನ್ನು ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಆ ತಂಗಿದು ಗಂಡಂದು ತಂದೆ ಮತ್ತೆ ತಾಯಿ, ಮದರ್ ಇನ್ ಲಾ, ಫಾದರ್ ಇನ್ ಲಾ. ಆದ್ರೆ ಮದುವೆ ಆಗುವ ಮುಂಚೆ ನಿಮ್ಗೆ ಅವರ ಮೇಲೆ ಪ್ರೀತಿ ಇತ್ತ? ಎಸ್, ಹರೇ ಕೃಷ್ಣ. ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಮದುವೆ ಆಗುವ ಮುಂಚೆ ಇತ್ತ? ಇಲ್ಲ ಪ್ರಭು. ಮದುವೆ ಆದ್ಮೇಲೆ ಅದು ಹೇಗೆ ಬಂತು? ಅಲ್ಲಿ ತಂಗಿ ಇದ್ದಾಳೆ, ತಂಗಿಯಿಂದ ಪ್ರಭುಜಿ. ಅಲ್ಲಿ ತಂಗಿ ಇದ್ದಾಳೆ, ಆ ತಂಗಿಯಿಂದ ಬರುವಂತದ್ದೆಲ್ಲ ಅಲ್ಲ, ಕರೆಕ್ಟ್ ಅಲ್ಲ? ಎಸ್, ಪ್ರಭು ಸೇಮ್ ಎಕ್ಸಾಂಪಲ್ ಕೊಡುವಂಥದ್ದು ಎಂತಂದ್ರೆ, ತಂಗಿಯನ್ನು ನಾವು ಮದುವೆ ಮಾಡಿ ಕೊಡುವಾಗ ಎಂತಾಗ್ತದೆ ನಮ್ಗೆ ಇಮಿಡಿಯೇಟ್ ಆ ತಂಗಿಯ ಗಂಡ, ತಂಗಿಯ ಮಾವ, ತಂಗಿಯ ಅತ್ತೆ ಇವರೆಲ್ಲರೂ ನಮ್ಗೆ ಎಂತ ಹೇಳುವ ಸಂಬಂಧಿಕರಾಗ್ತಾರೆ. ಮತ್ತೆ ನಾವು ಅವ್ರನ್ನ ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಯಾಕೆಂದ್ರೆ ತಂಗಿ. ಅದೇ ರೀತಿ ಕೃಷ್ಣನನ್ನು ಪ್ರೀತಿ ಮಾಡಿದ್ರೆ ಮತ್ತೆ ನಾವು ಎಲ್ಲ ಕೃಷ್ಣನ ಭಕ್ತರು ಎಲ್ಲರೂ ನಾವು ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ.
ಅಂದ್ರೆ ನಮ್ಮ ಕನೆಕ್ಷನ್ ಈಗ ಕಡಿದು ಹೋಗಿದೆ ಭಗವಂತನ ಜೊತೆ. ಅದನ್ನ ನಾವು ವಾಪಸ್ ರಿವೈವ್ ಮಾಡಬೇಕು. ಆಕ್ಚುಲಿ ಕನೆಕ್ಷನ್ ಪರ್ಮನೆಂಟ್ ನೋಡಿ, ನಮ್ಗೆ ಮತ್ತೆ ಭಗವಂತನ ಕನೆಕ್ಷನ್ ಪರ್ಮನೆಂಟ್. ಈಗ ಎಂತಾಗಿದೆ? ಈಗ ಕನೆಕ್ಷನ್ ಕಟ್ ಆಗಿದೆ. ಸನಾತನ ಕನೆಕ್ಷನ್, ಇಟರ್ನಲ್. ಹಾಗಾಗಿ ಅದು ರಿವೈವಲ್ ಆದ ಕೂಡಲೇ ನಮ್ಗೆ ಗೊತ್ತಾಗ್ತದೆ, ಎಸ್ ಕೃಷ್ಣ, ನಾನಿನ್ನ ಪಾರ್ಟ್ ಅಂಡ್ ಪಾರ್ಸೆಲ್, ನಾನಿನ್ನ ಮಗ, ಸನ್. ಇದಕ್ಕೆ ಹೇಳುವಂಥದ್ದು ಯೂನಿವರ್ಸಲ್ ಬ್ರದರ್ಹುಡ್. ಪ್ರಭುಪಾದ ಹೇಳುವಂಥದ್ದು. ಈಗ ನಮ್ಗೆ ಇದು ಮರ್ತೋಗಿದೆ, ಇದು ಮರ್ತೋಗಿದೆ. ಹಾಗೆ ಮಧ್ಯಮಾಧಿಕಾರಿಗೆ ಇದು ಗೊತ್ತಿರ್ತದೆ. ಅವನಿಗೆ ದೇವರು ಯಾರು ಗೊತ್ತಿರ್ತದೆ, ದೇವರನ್ನು ಪ್ರೀತಿ ಮಾಡ್ತಾನೆ, ಮತ್ತೆ ಭಗವಂತನ ಸಂಬಂಧದೊಟ್ಟಿಗೆ ಭಕ್ತರನ್ನು ಕೂಡ ಪ್ರೀತಿ ಮಾಡ್ತಾನೆ, ಮತ್ತೆ ಭಕ್ತರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ತಾನೆ, ಮತ್ತೆ ಇನ್ನೋಸೆಂಟ್ಗಳಿಗೆ ಅವರ ಮೇಲೆ ಅವನಿಗೆ ದಯ ಬರ್ತದೆ. ಇವರನ್ನು ಉದ್ಧಾರ ಮಾಡಬೇಕು, ಇವರಿಗೆ ಕೃಷ್ಣ ಪ್ರಜ್ಞೆ ಕೊಡಬೇಕು. ಹೇಗೆಂದ್ರೆ ನೋಡಿ, ಪಠನ್ ಪಾಠನ್ ಯಜನ್, ಬ್ರಾಹ್ಮಣ ಅಂದ್ರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಕ್ರಿಯೆ. ಪಠನ್ ಪಾಠನ್ ಅಂದ್ರೆ ಅವ ಕಲಿಬೇಕು, ಇನ್ನೊಬ್ಬರಿಗೆ ಕಲಿಸ್ಬೇಕು. ಯಜನ್ ಯಾಜನ್ ಯಜ್ಞ, ಯಜ್ಞ ಅಂದ್ರೆ ಸಂಕೀರ್ತನೆ, ಅವ ಮಾಡ್ಬೇಕು, ಚಾಂಟಿಂಗ್ ಕೀರ್ತನ ಮಾಡ್ಬೇಕು, ಮತ್ತೆ ಇನ್ನೊಬ್ಬರಿಗೆ ಕಲಿಸ್ಬೇಕು. ದಾನ ಪ್ರತಿಕ್ರಿಯೆ ಅಂದ್ರೆ ಹೋಗಿ ಭಿಕ್ಷೆ ಬಿಡುವಂಥದ್ದು, ಎಂಥವು ಸಿಕ್ಕಿದ್ರೆ ತಗೊಳ್ಳುವಂಥದ್ದು, ಮತ್ತೆ ಜಾಸ್ತಿ ಬಂದನ್ನು ದಾನ ಮಾಡುವಂಥದ್ದು, ಇಟ್ಕೊಳ್ಳಿಕ್ಕಿಲ್ಲ. ನೋಡಿ ಇವತ್ತಿನ ಮೆಸೇಜ್ ನೋಡಿ, ಇವತ್ತಿನ ಮೆಸೇಜ್ ಒಂದು ನಿಮಿಷ. ಇವತ್ತಿನ ಮೆಸೇಜ್, ಬ್ರಾಹ್ಮಣ ಅವನು 1 ಲಕ್ಷ ರೂಪಾಯಿ 100,000 ರೂಪಾಯಿಗಳನ್ನು ಪಡೆದರೂ ಅವನು ಭಿಕ್ಷುಕನೇ, ಏಕೆಂದ್ರೆ ಅವನು ಅದನ್ನು ಇಟ್ಟುಕೊಳ್ಳುವುದಿಲ್ಲ. ಅವನು ಅದನ್ನು ತಕ್ಷಣ ದಾನವಾಗಿ ವಿತರಿಸುತ್ತಾನೆ. ಈಗ ನಾವು ಈ ರೀತಿ ಮಾಡ್ತೇವಾ? ಈಗ ನಿಮ್ಗೆ ಇವತ್ತು 1 ಲಕ್ಷ ರೂಪಾಯಿ ಸಿಕ್ತು, ನೀವು ತಕ್ಷಣ ಅದನ್ನು ವಿತರಿಸ್ತೀರಾ? ಯಾರೆಲ್ಲ ವಿತರಿಸ್ತೀರಿ ಹೇಳಿ, ನಾನು ಬರ್ತೇನೆ ಅಲ್ಲಿಗೆ. ಎಸ್ ಹರೇ ಕೃಷ್ಣ, ನಿಮ್ಮಲ್ಲಿ ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್ ಹರೇ ಕೃಷ್ಣ. ಈಗ ನಿಮ್ಗೆ 1 ಲಕ್ಷ ಇವತ್ತು ಸಿಕ್ತು, ನೀವು ಅದನ್ನು ದಾನವಾಗಿ ಕೊಡ್ತೀರಾ? ಅನ್ಮ್ಯೂಟ್ ಮಾಡಿದ್ದೇನೆ. ಹರೇ ಕೃಷ್ಣ, ಯಾರು ಮಾತಾಡುದಿಲ್ಲ? ಸ್ವಲ್ಪ ಇಲ್ಲ ಪ್ರಭುಜಿ, ಬೇಕು ಅಷ್ಟು ಇಟ್ಕೊಂಡು ಆಮೇಲೆ ಕೊಡ್ತೀನಿ. ಕೊಡೋದಿಲ್ಲ ಬಿಡು. ಯಾರು 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 ಕೊಡುದಿಲ್ವಾ? ಯಾರು ಯಾರು ಕೊಡ್ತೀರಿ? ಯಾರು ಕೊಡ್ತೀರಿ? 25% ಕೊಡ್ತೀವಿ. ಅಲ್ಲ, ಫ್ಯೂಚರ್ಗೆ ಬೇಕು ಅಂತಾನೆ ಇಟ್ಕೊತೀವಿ ಪ್ರಭುಜಿ. ಒಮ್ಮೆ ಸಿಗ್ಲಿ ಅಂತ ಯೋಚನೆ ಮಾಡ್ತಾರೆ, ಒಮ್ಮೆ ಸಿಗ್ಲಿ. ಅಲ್ಲಲ್ಲ, ಯಾರು ಯಾರು ಕೊಡುವವರು ಯಾರು ಇದ್ದೀರಾ? ಯಾರಿಲ್ಲ? 25% ಕೊಡ್ತೇವೆ ಪ್ರಭುಜಿ. ಓಕೆ, ಸರಿ, ಓಕೆ. ಯಾರು ಕೊಡೋದು? ಯಾಕಂದ್ರೆ ನೀವು ಕೊಡುವವರಿದ್ದು ನಾನು ಇವತ್ತೇ ಬರ್ತಿದ್ದೆ ಇಮಿಡಿಯೇಟ್. ಜನ್ಮಾಷ್ಟಮಿ ಖರ್ಚಿಗೆ ಆಗ್ತದೆ. ಓಕೆ, ಎಸ್ ನೋಡಿ, ಸುಮ್ಮನೆ ಇರುವಂಥದ್ದು, ತಮಾಷೆಗೆ, ಸೀರಿಯಸ್ ಆಗಿ ತಗೊಳ್ಬೇಡಿ. ಓಕೆ, ಹಾಗಾಗಿ ನಾವು ಆ ರೀತಿ ಕೇಳುವುದಿಲ್ಲ, ಕೇಳಲಿ ಕೂಡ ಇಲ್ಲ. ಭಗವಂತ ಎಂತಂದ್ರೆ ನಾವು ಜಸ್ಟ್ ಪ್ರೀಚ್ ಮಾಡ್ಲಿಕ್ಕೆ, ಭಗವಂತನಿಗೆ ಗೊತ್ತುಂಟು ಯಾವ ಯಾವ ಟೈಮ್ಗೆ ಏನೆಲ್ಲ ಬರ್ಬೇಕು ಹಾಗೆ. ಓಕೆ, ಈಗ ಶ್ಲೋಕ, ಸಾರಿ, ಪ್ರಭುಪಾದದ್ದು ಇವತ್ತಿದ್ದು ಕೊಟೇಶನ್ ಅಲ್ಲಿ, ಬ್ರಾಹ್ಮಣ ಅವನು 1 ಲಕ್ಷ ರೂಪಾಯಿ 100,000 ರೂಪಾಯಿಗಳನ್ನು ಪಡೆದರೂ ಅವನು ಭಿಕ್ಷುಕನೇ, ಏಕೆಂದ್ರೆ ಅವನು ಅದನ್ನು ಇಟ್ಟುಕೊಳ್ಳುವುದಿಲ್ಲ, ಅವನು ಅದನ್ನು ತಕ್ಷಣವೇ ದಾನವಾಗಿ ವಿತರಿಸುತ್ತಾನೆ. ಎಸ್, ಅಂದ್ರೆ ಬ್ರಾಹ್ಮಣ ಅಂದ್ರೆ ಅವ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಕ್ರಿಯೆ. ಓಕೆ, ಈ ವಿಷಯ ನಾನು ಹೇಳಿಕೆ ಬಂದೆ. ದಾನ ಪ್ರತಿಕ್ರಿಯೆ ಅಂದ್ರೆ ಹೊರಗೆ ಹೋಗುವಂಥದ್ದು, ದಾನ ಕೇಳುವಂಥದ್ದು, ದಾನ ಕೇಳಿ ಅದು ಜಾಸ್ತಿ ಆದ್ರೆ ಅದನ್ನು ವಾಪಸ್ ದಾನ ಮಾಡುವಂಥದ್ದು, ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಡುವಂಥದ್ದು, ಉಳಿದನ್ನು ದಾನ ಮಾಡುವಂಥದ್ದು.
ಹಾಗೆ ಇಲ್ಲಿ ಪ್ರಭುಪಾದ ಇರುವಂತಹದ್ದು, ಒಬ್ಬನಿಗೆ 1 ಲಕ್ಷ ಸಿಗ್ತದೆ, ಅದೇ ದಿವಸ ಕೃಷ್ಣನಿಗೆ ಖರ್ಚು ಮಾಡ್ತಾನೆ. ನಾಳೆ ಕೃಷ್ಣ ಕಳಿಸ್ತಾನೆ. ನಂಬಿಕೆ ಉಂಟು ಅವನಿಗೆ, ಅಚ್ಚಲ ನಂಬಿಕೆ. ಹಾಗಾಗಿ ನೋಡಿ, ಈಗ ಎಂತ ಹೇಳುವಂತದ್ದು, ಪ್ರೀಚಿಂಗ್ ಅಂದ್ರೆ ಯು ಹ್ಯಾವ್ ಟು ಫಾಲೋ. ಒಂದು ನಿಮಿಷ, ಇಲ್ಲಿ ಉಂಟು. ಓಕೆ, yes, live what you believe, your life is your message, live what you teach. ಇದು ಪ್ರಭುಪಾದ ಇರುವಂತದ್ದು. By your example teach all of the citizens to become ideal Vaishnavas. ಅಂದ್ರೆ live what you teach. live what you teach ಅಂದ್ರೆ ನಾವು ಫಸ್ಟಿಗೆ ಫಾಲೋ ಮಾಡ್ಬೇಕು, ಮತ್ತೆ ನಮ್ಗೆ ಹೇಳಲಿಕ್ಕೆ ಆಗ್ತದೆ. ಈಗ ಬ್ರಾಹ್ಮಣ ಇಲ್ಲಿ ಬಂದದ್ದು ಎಲ್ಲವನ್ನು ಭಗವಂತನಿಗೆ ಕೊಟ್ಟ, ಅವ ಇಟ್ಕೊಳ್ಳಿಲ್ಲ, ಅವನಿಗೆ ಪ್ರೀಚ್ ಮಾಡ್ಬೋದು. ನೀನು ಕೂಡ ಕೊಡುವಂತ ಭಗವಂತನಿಗೆ, ಇಲ್ಲದ ಹೇಗೆ ಆಗ್ತದೆ ಪ್ರೀಚ್ ಮಾಡ್ಲಿಕ್ಕೆ? ಆಗುದಿಲ್ಲ. ಅಂದ್ರೆ ಲಿವ್ ವಾಟ್ ಯು ಟೀಚ್. ಇದಕ್ಕೆ ಹೇಳುವಂಥದ್ದು ರಿಯಲೈಸೇಷನ್. ಪ್ರಭುಪಾದ ಅದನ್ನು ಅಲ್ಲಿ ಹೇಳಿದ್ದಾರೆ. ಹಾಗೆ ಈ ಬ್ರಾಹ್ಮಣ ಎಂತ ಮಾಡ್ತಾನೆ ಅಂದ್ರೆ ಅದನ್ನು ಅದೇ ದಿವಸ ಯೂಸ್ ಮಾಡ್ತಾನೆ, ಖರ್ಚು ಮಾಡ್ತಾನೆ. ಆದ್ರೆ ಪ್ರಭುಪಾದ ಕಲಿಯುಗದಲ್ಲಿ people are not brahmanas, they are kripanas, kanjus, makkichus. ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ಮೀನ್ಸ್ ಗಿವಿಂಗ್, ಕೊಡುವಂತದ್ದು. ಪ್ರಭುಪಾದ ಇರುವಂತದ್ದು ಎಂತ, ಈ 10 miles ರೇಡಿಯಸ್ ಯಾರು ಕೂಡ ಹಸಿವೆಯಲ್ಲಿ ಇರಬಾರ್ದು. ಪ್ರಭುಪಾದ ಎನಿಬಡಿ ಕಮ್ಸ್ ಗಿವ್. ಒಮ್ಮೆ ಎಂತ ಆಯ್ತು ಅಂದ್ರೆ ಪ್ರಭುಪಾದ ಡಿಸೈಬಲ್ ಕುಕಿಂಗ್ ಮಾಡಿದ್ದು, ಅದು ಟೇಸ್ಟ್ ಇರಲಿಲ್ಲ. ಪ್ರಭುಪಾದ ಇರುವಂತದ್ದು, ಯು ಶುಡ್ ಮೇಕ್ ನೈಸ್ ಐಟಮ್ಸ್, ಪೂರಿ ಹಲ್ವಾ, ನೈಸ್ ಐಟಮ್ಸ್, ಅಂಡ್ ಯು ಹ್ಯಾವ್ ಟು ಫೀಡ್. ಕೃಷ್ಣ ವಿಲ್ ಸಪ್ಲೈ. ನಾವೆಂತಂದ್ರೆ ಇದು ನಾಳೆಗೆ ಬೇಕು. ಇಲ್ಲ, ಕೃಷ್ಣ ಸಪ್ಲೈ ಮಾಡ್ತಾನೆ. ಪ್ರಭುಪಾದ ಕೃಷ್ಣ ನಮಗೆ ಕೊಟ್ಟದ್ದು ಅವನ ಸೇವೆಗೆ ಯೂಸ್ ಆಗ್ಬೇಕು. ಸೊ ದಿಸ್ ಈಸ್ ಬ್ರಾಹ್ಮಣ. ಹಾಗೆ ಈಗ ಮಧ್ಯಮಾಧಿಕಾರಿ ಬಗ್ಗೆ. ಮಧ್ಯಮಾಧಿಕಾರಿ ಅಂದ್ರೆ ಅವ ಭಗವಂತನ ಪ್ರೀತಿ ಮಾಡ್ತಾನೆ, ಭಗವಂತನ ಭಕ್ತರನ್ನು ಪ್ರೀತಿ ಮಾಡ್ತಾನೆ, ಫ್ರೆಂಡ್ಶಿಪ್ ಮಾಡ್ತಾನೆ, ಭಗವಂತನ ಭಕ್ತರನ್ನು ಫ್ರೆಂಡ್ಶಿಪ್ ಮಾಡ್ತಾನೆ, ಮತ್ತೆ ಈ ಇನ್ನೋಸೆಂಟ್ಸ್ ಅವರ ಮೇಲೆ ಅವನಿಗೆ ಕರುಣೆ ಬರ್ತದೆ, ಮತ್ತೆ ಈ ನಾಸ್ತಿಕರನ್ನು ಅವ ಎಂತ ಹೇಳುವ ದೂರ ಇಡ್ತಾನೆ. ಇದು ಮಧ್ಯಮಾಧಿಕಾರಿ. ಮತ್ತೆ ಈಗ ಉತ್ತಮ ಅಧಿಕಾರಿ ಮಹಾಭಾಗವತ, ಅವನಿಗೆ ಡಿಫ್ರೆನ್ಸ್ ಇಲ್ಲ ಅಂತೆ. ಹೇಗೆಂದ್ರೆ ರಾಧಾರಾಣಿ ಮಹಾಭಾಗವತ, ರಾಧಾರಾಣಿ ಹೇಳುವಂಥದ್ದು ಯಾರಾದ್ರು ಬಂದ್ರೆ ನನಗಿಂತ ಒಳ್ಳೆ ಭಕ್ತ ಬಂದ, ಹೀಗೆ ಕುಟ್ಟಿ ಹೇಳುವುದಂದ್ರೆ ಕೃಷ್ಣನಿಗೆ. ಪ್ರಭುಪಾದ ಹೇಳುವಂಥದ್ದು ಅವಳಿಗಿಂತ ಒಳ್ಳೆ ಭಕ್ತ ಯಾರು ಇಲ್ಲ ಅಂದ್ರೆ. ಯಾಕೆಂದ್ರೆ ಎಲ್ಲ ಸಣ್ಣ ಸಣ್ಣ ವಿಷಯ ಕೂಡ ಕೃಷ್ಣನ ಇಚ್ಛೆಗಳನ್ನು ಅವಳು ಫುಲ್ಫಿಲ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾಳೆ. ಅವಳು ಇರುವುದೇ ಅದಕ್ಕೆ, ಕೃಷ್ಣನ ಇಚ್ಛೆಯನ್ನು ಫುಲ್ಫಿಲ್ ಮಾಡ್ಲಿಕ್ಕೆ. ಆದ್ರೆ ಅವಳ ಯೋಚನೆ ಅಂತ, ನಾನು ಸರಿ ಇಲ್ಲ, ಎಲ್ಲರೂ ಸರಿ ಇದ್ದಾರೆ. ಯಾರಾದ್ರು ಬರುವಾಗ ಎಸ್ ನನಗಿಂತ ಒಳ್ಳೆ ಡ್ಯೂಟಿ ಬಂದ. ಇದು ಮಹಾಭಾಗವತ. ಡಿಸ್ಟಿಂಕ್ಷನ್ ಇಲ್ಲ ಅಂದ್ರೆ ಅವರು ಯಾರನ್ನು ಕೂಡ ಅಂದ್ರೆ ಆ ರೀತಿ ನೋಡುವುದಿಲ್ಲ. ಆಕ್ಚುಲಿ ಜನರೆಲ್ಲ ಎಗೇನ್ಸ್ಟ್ ಇದ್ದಾರೆ, ಆದ್ರೆ ಅವ್ರು ನೋಡುವುದಿಲ್ಲ. ಅವ್ರಿಗೆ ಅನಿಸುವಂಥದ್ದು ನಾನೇ ಸರಿ ಇಲ್ಲ ಅಂತ. ಅಂದ್ರೆ ಈಗ ನೋಡಿ, ಪರ್ಟಿಕ್ಯುಲರ್ ಸೆಂಟೆನ್ಸ್ ಹೇಳ್ತೇನೆ. Those who are in the higher status of Krishna consciousness, they do not see anyone as against God. Their vision is that everyone is engaged in God's service. ಈಗ ನಾವು ಗಾಡ್ ಸರ್ವಿಸ್ ಅಲ್ಲಿ ಇಲ್ಲ, ಆದ್ರೆ ಅವ್ರು ಯೋಚನೆ ಮಾಡೋದು ಹಾಗೆ, ನಾನು ಇಲ್ಲ, ಉಳಿದವರೆಲ್ಲರಿದ್ದಾರೆ. ಇದು ಮಹಾಭಾಗವತ.
ಅದಕ್ಕೆ ಟಿಯರ್ಸ್ ಬರುವಂತದ್ದು. ಒಮ್ಮೆ ಎಂತ ಆಯ್ತು ಅಂದ್ರೆ ಪ್ರಭುಪಾದ್ ಫ್ರಾನ್ಸ್ ಅಲ್ಲಿ ಬೆಳಿಗ್ಗೆ ಜಾವ 7 ಗಂಟೆಗೆ ಏರ್ಪೋರ್ಟ್ ಅಲ್ಲಿ ಪ್ರಭುಪಾದ್ ಇದ್ದಾರೆ. ಪ್ರಭುಪಾದ್ ಇರುವಾಗ ತುಂಬಾ ರಶ್. ಯಾಕೆಂದ್ರೆ ಈ ಇಟಲಿ, ಫ್ರಾನ್ಸ್, ಜರ್ಮನಿ, ಮತ್ತೆ ನೆದರ್ಲ್ಯಾಂಡ್, ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಇದೆಲ್ಲ ಹತ್ತಿರ ಜಾಸ್ತಿ ದೂರ ಇಲ್ಲ, ಹತ್ತಿರ ನೇಬರಿಂಗ್ ಕಂಟ್ರೀಸ್, ತುಂಬಾ ಹತ್ತಿರ. ಹಾಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಫ್ಲೈಟ್ ಅಲ್ಲಿ ಹೋಗುವಂತದ್ದು ಕೆಲಸಕ್ಕೆ. ನೋಡಿ, ಇಲ್ಲಿ ನಾವು ಟ್ರೈನಲ್ಲಿ ಹೋಗ್ತೇವೆ, ಬಸ್ಸಲ್ಲಿ ಹೋಗ್ತೇವೆ, 1 ಗಂಟೆ ಹೀಗೆಲ್ಲ ಹೋಗ್ತೇವೆ. ಅಲ್ಲಿ ಫ್ಲೈಟ್ ಅಲ್ಲಿ ಹೋಗುವಂಥದ್ದು. ಇದು 70s ಅಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್, ಮೆಟೀರಿಯಲ್ ಅಡ್ವಾನ್ಸ್ಮೆಂಟ್, ಸ್ಪಿರಿಚುವಲ್ ಅಲ್ಲ. ಪ್ರಭುಪಾದ್ ಗೊತ್ತಿಲ್ಲ. ಪ್ರಭುಪಾದ್ ಕೇಳಿದ್ರು ಶಿಷ್ಯನ ಹತ್ರ, ವಾಟ್ ಈಸ್ ದಿಸ್, ವೈ ಸೋ ರಶ್, ಯಾಕೆ ಏರ್ಪೋರ್ಟ್ ಅಲ್ಲಿ ರಶ್ ಅಂತ. ಶಿಷ್ಯರು ಹೇಳಿದ್ರು, ಪ್ರಭುಪಾದ್ ದೇ ಆರ್ ಗೋಯಿಂಗ್ ಫಾರ್ ವರ್ಕ್. ಪ್ರಭುಪಾದ್ ಹೇಳಿದ್ರು, ಉಗ್ರ ಕರ್ಮ ಸಿವಿಲೈಸೇಷನ್. ಪ್ರಭುಪಾದ್ ಕಣ್ಣಲ್ಲಿ ನೀರು ಬಂತು. ಟಿಯರ್ಸ್ ವೇರ್ ಫ್ಲೋಯಿಂಗ್. ಹೌ ಕ್ಯಾನ್ ಐ ಸೇವ್ ದೀಸ್ ಪೀಪಲ್? ಹೇಗೆ ನಾನು ಇವರನ್ನು ಸೇವ್ ಮಾಡುವಂತ? ದೇ ಡೋಂಟ್ ನೋ ದ ಏಮ್ ಆಫ್ ಲೈಫ್. ಜೀವನದ ಗುರಿ ಗೊತ್ತಿಲ್ಲ ಅವರಿಗೆ. ಈಗ ಸಪೋಸ್ ಈಗ ನಿಮ್ಮ ಮಗ, ನಿಮ್ಮ ಮಗಳು ಪಾಶ್ಚಾತ್ಯ ದೇಶದಲ್ಲಿದ್ರೆ ಕೆಲಸಕ್ಕೆ ಅಂದ್ರೆ ಫ್ರಾನ್ಸ್ ಇಂದ ಡೆನ್ಮಾರ್ಕಿಗೆ ಹೋಗುವುದು ಫ್ಲೈಟ್ ಅಲ್ಲಿ ಡೈಲಿ. ನೀವೀಗ ನಿಮ್ಮ ಸಂಬಂಧಿಕರಿಗೆ ಎಂತ ಹೇಳ್ತೀರಿ? ನೀವು ನಿಮ್ಮ ಸಂಬಂಧಿಕರು ಸಿಗುವಾಗ ನೀವು ಎಂತ ಹೇಳ್ತೀರಿ? ಎಸ್, ದಯವಿಟ್ಟು ಹೇಳಿ. ಅನ್ಮ್ಯೂಟ್ ಮಾಡಿದ್ದೇನೆ, ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಎಂತ ಹೇಳ್ತೀರಿ? ನೀವು ಹೊಗಳ್ತೀರಾ ನಿಮ್ಮ ಮಗಳನ್ನು? ಹರೇ ಕೃಷ್ಣ. ಹೊಗಳುವುದೇ ಪ್ರಭುಜಿ. ಅಲ್ಲ, ನೀವು ಎಂತ ಹೇಳ್ತೀರಿ ನಿಮ್ಮ ಸಂಬಂಧಿಕರ ಹತ್ರ ಹೇಳುವಾಗ? ನನ್ನ ಮಗಳು ಡೆನ್ಮಾರ್ಕ್ ಅಲ್ಲಿ ಇದ್ದಾಳೆ, ಅವಳು ಡೆನ್ಮಾರ್ಕ್ ಇಂದ ಫ್ರಾನ್ಸ್ಗೆ ಹೋಗುವಂತ ಕೆಲಸಕ್ಕೆ, ಅವಳು ಡೈಲಿ ಫ್ಲೈಟ್ ಅಲ್ಲಿ ಹೋಗುವಂತ, ನೀವು ಎಂತ ಹೇಳ್ತೀರಿ ಅಲ್ಲಿ? ಹೊಗಳುತ್ತೇವೆ ಪ್ರಭುಜಿ. ನಾವು ಹೊಗಳ್ತೇವಲ್ಲ. ಅಂದ್ರೆ ಮಾಮೂಲಿ ಜನ ಅಲ್ಲ, ಡೈಲಿ ಫ್ಲೈಟ್ ಅಲ್ಲಿ ಹೋಗುದು ಅವಳು. ಬೆಳಿಗ್ಗೆ ಹೋಗುದು, ಸಂಜೆ ಬರುವಂತದ್ದು. ಹೊಗಳುದಿಲ್ವ ನಾವು? ನಾವು ತುಂಬಾ ಹೊಗಳ್ತೇವೆ, ಅದು ಗ್ರೇಟ್ ಅಂತ. ಆದ್ರೆ ಪ್ರಭುಪಾದ್ ಇರುವಂತದ್ದು, ಪ್ರಭುಪಾದಿಗೆ ಕಣ್ಣಲ್ಲಿ ನೀರು ಬರ್ತಾ ಉಂಟು. ದಿಸ್ ಹ್ಯೂಮನ್ ಲೈಫ್ ಈಸ್ ನಾಟ್ ಮೆಂಟ್ ಫಾರ್ ದಿಸ್. ಈ ಮನುಷ್ಯ ಜೀವನ ಇದಕ್ಕೆ ಇರುವುದಲ್ಲ. ಒಂದು ದೇಶದ ಇನ್ನೊಂದು ದೇಶ ಕೆಲಸಕ್ಕೆ ಹೋಗ್ಲಿಕ್ಕೆ ಫ್ಲೈಟ್ ಅಲ್ಲಿ. ಪ್ರಭುಪಾದ್ ಇರುವಂತದ್ದು, ಐ ಆಮ್ ಪ್ರೀಚಿಂಗ್, ದಿಸ್ ಶುಡ್ ಬಿ ಡನ್, ಬಟ್ ನಾಟ್ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್. ಪ್ರಭುಪಾದ್ ಕೂಡ ಹೋಗ್ತಾ ಇದ್ರು ಫ್ಲೈಟ್ ಅಲ್ಲಿ. ಅಮೆರಿಕದಿಂದ ಕೆನಡಾಕ್ಕೆ, ಕೆನಡಾದಿಂದ ಯುರೋಪಿಗೆ, ಯುರೋಪಿಂದ ಆಫ್ರಿಕಾಕ್ಕೆ, ಆಫ್ರಿಕಾದಿಂದ ಆಸ್ಟ್ರೇಲಿಯಾಕ್ಕೆ, ಆಸ್ಟ್ರೇಲಿಯಾದಿಂದ ಏಷ್ಯಾಕ್ಕೆ ಪ್ರಭುಪಾದ್ ಹೋಗ್ತಾ ಇದ್ರು. ಬಟ್ ಪ್ರಭುಪಾದ್ ಹೋಗ್ತಾ ಇರೋದು ಯಾಕೆ? ಪ್ರೀಚಿಂಗ್ಗೆ, ಹಿಂದೆ ಸುಖಿಗಲ್ಲ. ಹಾಗೆ ಜನರು ಇದನ್ನು ಮರೆತಿದ್ದಾರೆ. ಹಾಗೆ ಮಹಾಭಾಗವತ ಅಂತಂದ್ರೆ ಅವನಿಗೆ ಎಲ್ಲರನ್ನು ನೋಡುವಾಗ ಎಸ್, ಆಗ ಪ್ರಭುಪಾದ್ ಹೇಳುವಂತದ್ದು, ಐ ವಾಂಟ್ ಟು ಚೇಂಜ್ ದಿ ವರ್ಲ್ಡ್ ಮೂವ್ಮೆಂಟ್. ನಮ್ಗೆ ಈಗ ಇಚ್ಛೆ ಬರ್ತದೆ ಅಂತ, ನನ್ನ ಗಂಡನ ನನಗೆ ಚೇಂಜ್ ಮಾಡಬೇಕು, ಮತ್ತೆ ನನ್ನ ಭಕ್ತಿಯ ಜೀವನ ತುಂಬಾ ಚಂದವಾಗಿ ಹೋಗ್ತದೆ. ಕೆಲವು ಗಂಡ ಹೆಂಡತಿಯನ್ನು ನನ್ನ ಭಕ್ತಿಗೆ ತರಬೇಕು, ಮಗನನ್ನು ತರಬೇಕು, ಮಗಳನ್ನು ತರಬೇಕು. ಆಯ್ತು, ನಮ್ದು ಇದೆ ಸಣ್ಣ ಸಣ್ಣ ಏಮ್. ಇದು ನಮ್ಗೆ ಏಮ್ ಉಂಟಾ ಇಲ್ವಾ? ಎಸ್, ದಯವಿಟ್ಟು ಹೇಳಿ, ಓಪನ್ ಆಗಿ ಹೇಳಿ. ಎಸ್, ನನ್ನ ಮಗಳನ್ನು ತರಬೇಕು, ಮಗನನ್ನು ತರಬೇಕು, ಗಂಡನನ್ನು ತರಬೇಕು, ಹೆಂಡತಿಯನ್ನು ತರಬೇಕು, ಇಲ್ವಾ ಏಮ್? ಹಾಗಾಗಿ ನಮ್ದೆಲ್ಲ ಏಮ್ ಎಲ್ಲ ಸಣ್ಣ ಸಣ್ಣ ಏಮ್. ಪ್ರಭುಪಾದ್ ಹೇಳುವಂತದ್ದು, ಐ ವಾಂಟ್ ಟು ಚೇಂಜ್ ದಿ ವರ್ಲ್ಡ್ ಥಿಂಕಿಂಗ್, ಐ ವಾಂಟ್ ಟು ಚೇಂಜ್ ವರ್ಲ್ಡ್ ಇಂಟು ಕೃಷ್ಣ ಕಾನ್ಶಿಯಸ್ನೆಸ್. ನೋಡಿ ಎಂತ ಎಷ್ಟ ದೊಡ್ಡ ಏಮ್. ಮಹಾಭಾಗವತ ಅಂದ್ರೆ ಹೀಗೆ. ಮಹಾಭಾಗವತ ಸಣ್ಣ ಸಣ್ಣದಲ್ಲ ನಮಗೆ, ಅದು ನಮ್ಮ ಸಣ್ಣದು ಕೂಡ ಆಗುವುದಿಲ್ಲ. ಎಂತಂದ್ರೆ ಈಗ ನಿಮ್ಗೆ ಚೇಂಜ್ ಮಾಡ್ಬೇಕು ಆಗುದಿಲ್ಲ, ಕೃಷ್ಣನ್ ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಕೃಷ್ಣ ಚೇಂಜ್ ಮಾಡ್ಬೇಕು, ನೀವು ಕೃಷ್ಣನ್ ಪ್ಲೀಸ್ ಮಾಡ್ಬೇಕು. ಕೃಷ್ಣ ಚೇಂಜ್ ಮಾಡ್ತಾನೆ. ಕೆಲವೊಮ್ಮೆ ಎಂತದ, ನೀವು ತುಂಬಾ ಸರ್ಕಸ್ ಮಾಡ್ತೀರಿ, ಚೇಂಜ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಎಂತೆಂತ ಮಾಡ್ತೀರಿ, ಆಗುವುದಿಲ್ಲ. ಕೃಷ್ಣನಿಗೆ ಇಮಿಡಿಯೇಟ್ ಮಾಡ್ಬೋದಂದ್ರೆ. ಹಾಗಾಗಿ ನಾವು ಕೃಷ್ಣನನ್ನು ಪ್ಲೀಸ್ ಮಾಡ್ಬೇಕು.
ಕೃಷ್ಣನ ಪ್ಲೀಸ್ ಹೇಗೆ ಮಾಡುವಂಥದ್ದು? ಕೃಷ್ಣನ ಶುದ್ಧ ಭಕ್ತರನ್ನು ಪ್ಲೀಸ್ ಮಾಡುವಂಥದ್ದು ಪ್ರೊಸೆಸ್ ಹೀಗೆ. ನಾನು ನಾಳೆಯಿಂದ ಕೃಷ್ಣನ ಪ್ಲೀಸ್ ಮಾಡ್ಲಿಕ್ಕೆ ಹೋಗ್ತೇನೆ, ಆಗುದಿಲ್ಲ ಸರ್. ಕೃಷ್ಣನ ಭಕ್ತರನ್ನು ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಬಿಫೋರ್ ಯು ಲವ್ ಎ ಗರ್ಲ್ ಯು ಶುಡ್ ಲವ್ ಅವರ್ ಡಾಗ್ ಅಂತೆ. ಪ್ರಭುಪಾದ ಹೇಳುವಂಥದ್ದು, ಬಿಫೋರ್ ಯು ಲವಿಂಗ್ ಎ ಗರ್ಲ್ ಯು ಶುಡ್ ಲವ್ ಅವರ್ ಡಾಗ್. ಅವಳು ತುಂಬಾ ಅದನ್ನು ಮುದ್ದು ಮಾಡ್ತಾ ಇರ್ತಾಳೆ, ಅದನ್ನು ಪ್ರೀತಿ ಮಾಡಿದ್ರೆ ಮತ್ತೆ ಅವಳನ್ನು ಪ್ರೀತಿ ಮಾಡ್ಬೋದು, ಆ ರೀತಿ. ಅದೇ ರೀತಿ ಬಿಫೋರ್ ಯು ಲವಿಂಗ್ ಗಾಡ್ ಯು ಶುಡ್ ಲವ್ ಹಿಸ್ ಡಿವೋಟೀಸ್, ಅವರನ್ನು ನಾವು ಪ್ರೀತಿ ಮಾಡಬೇಕು. ಹಾಗಾಗಿ ಇದು ಮಹಾಭಾಗವತ ನೋಡಿ, ಯಾರನ್ನು ಕೂಡ ಅವರು ಎಂತ ತಪ್ಪನ್ನು ಕೂಡ ಕಾಣುವುದಿಲ್ಲ, ಎಲ್ಲರೂ ಸರಿ, ನಾನು ಸರಿ ಇಲ್ಲ. ಮತ್ತೆ ಇದನ್ನು ಇಮಿಟೇಟ್ ಮಾಡ್ಲಿಕ್ಕಿಲ್ಲ, ಅನುಕರಣೆ. ನಾನು ಸರಿ ಇಲ್ಲ, ಎಲ್ಲರೂ ಸರಿ, ಎಂತ ಅದು ಖಾಲಿ ನಮ್ಗೆ ರಿಯಲೈಸೇಷನ್ ಇಲ್ಲ. ಸುಮ್ಮನೆ ಹೇಳಿ ಏನು ಪ್ರಯೋಜನ? ಎಂತಾದ್ರು ಪ್ರಯೋಜನ ಉಂಟಾ? ಇವತ್ತಿಂದ ನಾನು ಸರಿ ಇಲ್ಲ, ಎಲ್ಲರೂ ಸರಿ ಇದ್ದಾರೆ. ಇದು ನಮಗೆ ಸಾಕ್ಷಾತ್ಕಾರ ಆಗ್ಬೇಕು. ಸಾಕ್ಷಾತ್ಕಾರ ಹೇಗೆ ಆಗುವಂಥದ್ದು? ಭಕ್ತಿ ಸೇವೆಯಿಂದ. ಭಕ್ತಿ ಸೇವೆ ಮಾಡದೆ ನಾವು ಖಾಲಿ ಥಿಯರಿಯನ್ನು ಎಂತ ಹೇಳುವಂಥದ್ದು ಜಗಿತಾ ಇದ್ರೆ ಓಕೆ, ಒಂದು ಲೆಕ್ಕದಲ್ಲಿ ಓಕೆ, ಸಮಥಿಂಗ್ ಇಸ್ ಬೆಟರ್ ನಥಿಂಗ್. ಆದರೆ ಪ್ರಾಕ್ಟಿಕಲ್ ಆಗಿ ನಾವು ಜೀವನದಲ್ಲಿ ಅಳವಡಿಸಬೇಕು. ಪ್ರಾಕ್ಟಿಕಲ್ ಆಗಿ ಯಾವಾಗ ನಾವು ಅಳವಡಿಸ್ತೇವೆ ಆಗ ನಮಗೆ ನಿಜವಾದ ಆ ಒಂದು ಜಿಸ್ಟು ಸಿಗ್ತದೆ. ಹಾಗೆ ಇಲ್ಲಿ ಈ ತಪನ್ ಮಿಶ್ರ ಮತ್ತು ಚಂದ್ರಶೇಖರ ಅವರು ಲೋವರ್ ಸ್ಟೇಜ್ ಅಲ್ಲಿ ಇದ್ರು. ಅವರು ಚೇತನ ಮಹಾಪ್ರಭು ಕ್ರಿಟಿಸಿಸಮ್ ಅನ್ನು ಕೇಳಿದ್ರು. ಅವರಿಗೆ ನಮಗೆ ಕೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಸಫಿಷಿಯಂಟ್ ಪವರ್ ಇಲ್ಲ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಈ ಮಾಯಾವಾದಿ ಸನ್ಯಾಸಿಗಳದ್ದು. ಹಾಗೆ ನೆಕ್ಸ್ಟ್ ಶ್ಲೋಕ ನೋಡಿ, ಈ ಚಂದ್ರಶೇಖರ ಮತ್ತೆ ತಪನ್ ಮಿಶ್ರ ಬಂದು ತೋಮಾರೆ ನಿಂದಯಾತ ಸನ್ಯಾಸಿರಾಗಣ ಶುನಿತೆ ನಾ ಪಾರಿ ಪಾಟೆ ಹೃದಯ ಶ್ರವಣ. ನಿಮ್ಮ ನಿಂದನೆ ಮಾಡ್ತಾ ಇದ್ದಾರೆ, ಇದನ್ನು ಕೇಳಿ ನಮ್ಗೆ ಆಗ್ತಾ ಇಲ್ಲ. ಈ ಸನ್ಯಾಸಿಗಳು, ಮಾಯಾವಾದಿ ಸನ್ಯಾಸಿಗಳು, ಮಹಾಪ್ರಭು ನಿಮ್ಮನ್ನು ಕ್ರಿಟಿಸಿಸಮ್ ಮಾಡ್ತಾರೆ, ನಿಮ್ಮ ನಿಂದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಎದುರಿನವನಾದ್ರೂ ಮಾತಾಡ್ಬೇಕಿದ್ರೆ ನಮಗೆ ಗೊತ್ತಿರ್ಬೇಕು. ಆರ್ಗ್ಯುಮೆಂಟ್ ಅಂದ್ರೆ ಲಾಜಿಕ್. ಈ ಶಾಸ್ತ್ರದ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು, ಇಲ್ಲ ನಮಗೆ ಡಿಫೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಕೃಷ್ಣ ಬಗ್ಗೆ ನಾವು ಅಡ್ವಾನ್ಸ್ ಆದ್ರೆ ನಮ್ಗೆ ಜಾಸ್ತಿ ಡಿಫೆಂಡ್ ಮಾಡ್ಬೋದು, ಇಲ್ಲ ಆಗುದಿಲ್ಲ. ನೆಕ್ಸ್ಟ್ ಶ್ಲೋಕ, ಇಹ ಶೂನಿರಾಯ ಪ್ರಭು ಈಶತಾಹಿಯ ಸೇ ಕಾಲೇ ಏಕ ಮಿಶ್ರ ಲೀಲಾಶಿಯ. ಹಾಗೆ ಚೇತನ ಮಾತಾಡ್ತಾ ಇದ್ದಾರೆ ಈ ಎರಡು ತಪನ್ ಮಿಶ್ರ ಮತ್ತು ಚಂದ್ರಶೇಖರ. ಆಗ ಒಬ್ಬ ಬ್ರಾಹ್ಮಣ ಬರುವಂತದ್ದು ಇನ್ವೈಟ್ ಮಾಡ್ಲಿಕ್ಕೆ ಚೇತನ ಮಹಾಪ್ರಭು. ಆಶೀನಿ ವೇದನ ಕರೆ ಚರಣೆ ದರಿಯ ಏಕ ವಸ್ತು ಮಾಗೋ ದೇಹ ಪ್ರಸನ್ನ. ಆ ಬ್ರಾಹ್ಮಣ ಬರ್ತಾನೆ, ಬಂದು ದಂಡವತ್ ಮಾಡ್ತಾನೆ ಚೈತನ್ಯ ಮಹಾಪ್ರಭುಗೆ, ದಂಡವತ್. ಮತ್ತೆ ಈಗ ರಿಕ್ವೆಸ್ಟ್ ಮಾಡ್ತಾನೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ತಾ ಇದ್ದೇನೆ, ಎಂತ, ಇದಕ್ಕೆ ನೀವು ಅಗ್ರಿ ಆಗಿ ಅಂತ. ಸಕಲ ಸನ್ಯಾಸಿ ಮುನಿ ಕೈನು ನಿಮಂತ್ರಣ ತುಮಿ ಅದಿ ಐಷೆ ಪೂರ್ಣಾಯ ಮೋರಾಮಾನ. ನಾನು ಎಲ್ಲ ಸನ್ಯಾಸಿಗಳನ್ನು ಕರೆದಿದ್ದೇನೆ, ನೀವು ಕೂಡ ಬರ್ಬೇಕು. ನೀವು ಬಂದ್ರೆ ನನಗೆ ಮನಸ್ಸಿಗೆ ಖುಷಿ ಆಗ್ತದೆ. ಈಗ ಚೈತನ್ಯ ಮಹಾಪ್ರಭು ತುಂಬಾ ರಿನೌನ್ಸ್ ಆರ್ಡರ್ ಅಲ್ಲಿ ಇದ್ದಾರೆ, ಸನ್ಯಾಸಿ. ಆದ್ರೆ ಅವರು ಮಾಯಾವಾದಿಗಳನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ.
ಅಲ್ಲಿ ಪ್ರಕಾಶನ್ ಸರ್ವಿಸ್ ಅವರ ಎಲ್ಲ ಸೇರಿ ತುಂಬ ಮಾಯಾವಾದಿಗಳಿದ್ರು. ಇಂಪರ್ಸನಲಿಸ್ಟ್, ಅವರು ದೇವರಿಗೆ ಆಕಾರ ಇಲ್ಲ ಅಂತ ಹೇಳುವವರು. ಚೈತನ್ಯ ಮಹಾಪ್ರಭು ಸನ್ಯಾಸಿ ಆದರೆ ಪರ್ಸನಲಿಸ್ಟ್, ಭಗವಂತನಿಗೆ ಆಕಾರ ಉಂಟಂತ ಹೇಳುವವರು. ಹಾಗಾಗಿ ಈ ನಿರಾಕಾರವಾದ ಸನ್ಯಾಸಿಗಳು ಸಾಕಾರವಾದ ಸನ್ಯಾಸಿಗಳು ನೋಡಿದ ಕೂಡಲೇ ಅಟ್ಯಾಕ್ ಮಾಡ್ತಾರೆ. ಈಗ ಯಾರು ಇದರಲ್ಲಿ ತುಂಬಾ ಅಡ್ವಾನ್ಸ್ ಇದ್ದಾರೆ ಅವರು ಆರ್ಗ್ಯೂ ಮಾಡ್ತಾರೆ, ಇಲ್ಲದ್ರೆ ಬಿಟ್ಟು ಹೋಗ್ತಾರೆ. ಹಾಗೆ ಚೈತನ್ಯ ಮಹಾಪ್ರಭು ಈ ವರ್ಣಾಸಿಯಲ್ಲಿ ಇರುವಾಗ ಅವರು ಮಾಯವಾದಿ ಸನ್ಯಾಸಿಗಳೊಟ್ಟಿಗೆ ಮಿಕ್ಸ್ ಆಗ್ತಾ ಇರಲಿಲ್ಲ. ಹಾಗೆ ಈ ಬ್ರಾಹ್ಮಣ ಇನ್ವೈಟ್ ಮಾಡಿದ ಎಲ್ಲ ಸನ್ಯಾಸಿಗಳು ಇನ್ವೈಟ್ ಮಾಡಿದ ಮಾಯವಾದಿ ಈಗ ಚೈತನ್ಯ ಮಹಾಪ್ರಭು ಕೂಡ ಇನ್ವೈಟ್ ಮಾಡಿದ್ದಾನೆ. ಮತ್ತೆ ಆ ಬ್ರಾಹ್ಮಣ ಹೇಳ್ತಾನೆ, ನನ್ಗೆ ಗೊತ್ತು ನೀವು ಮಾಯವಾದಿ ಸನ್ಯಾಸಿಗಳೊಟ್ಟಿಗೆ ಬೆಳೆಯುವುದಿಲ್ಲ, ಆದ್ರೂ ನಾನು ನಿಮ್ಮನ್ನು ಕರಿತಾ ಇದ್ದೇನೆ, ನನ್ನ ರಿಕ್ವೆಸ್ಟ್ ಅನ್ನು ಆಕ್ಸೆಪ್ಟ್ ಮಾಡಿ. ನಾಯಾ ಸನ್ಯಾಸಿ ಗೋಷ್ಠಿ ಯಾದಾಮಿ ಜಾನಿ ಮೋರೆ ಅನುಗ್ರಹಕಾರ ನಿಮಂತ್ರಣ ಮಾನಿ. ನನ್ಗೆ ಗೊತ್ತುಂಟು ಚೈತನ್ಯ ಮಹಾಪ್ರಭು, ನೀವು ಈ ಮಾಯವಾದಿ ಸನ್ಯಾಸಿಗಳ ಅಸೋಸಿಯೇಷನ್ ಅವಾಯ್ಡ್ ಮಾಡ್ತೀರಾ, ಆದ್ರೂ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನೀವು ಇದನ್ನು ಆಕ್ಸೆಪ್ಟ್ ಮಾಡಿ. ಈಗ ಚೈತನ್ಯ ಮಹಾಪ್ರಭು ಅಂತ ಮಾಡ್ತಾರೆ, ಆಕ್ಸೆಪ್ಟ್ ಮಾಡ್ತಾರೆ. ಪ್ರಭು ಆಸಿ ನಿಮಂತ್ರಣ ಕೈಲ ಅಂಗೀಕಾರ. ಈಗ ನೋಡಿ, ಇಲ್ಲಿ 2 ಇನ್ಸಿಡೆಂಟ್ಸ್ ಉಂಟು. ಯಾಕೆ? ಒಂದು ಇನ್ಸಿಡೆಂಟ್ ಅಂತಂದ್ರೆ ಈ 2 ಡಿವೋಟೀಸ್ ತಪನ್ ಮಿಶ್ರ ಮತ್ತು ಚಂದ್ರಶೇಖರ, ಅವರಿಗೆ ತುಂಬಾ ಬೇಜಾರಾಗಿದೆ. ಯಾಕಂದ್ರೆ ಅವರು ಮಾಯವಾದಿಗಳು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ಮತ್ತೆ 2ನೇದು ಬ್ರಾಹ್ಮಣ ಇನ್ವೈಟ್ ಮಾಡಿದ್ದಾನೆ, ಇವ ಜನ್ಮಿನ್ ಬ್ರಾಹ್ಮಣ. ಹಾಗೆ ಇಲ್ಲಿ ಕೋಇನ್ಸಿಡೆನ್ಸ್. ಚೈತನ್ಯ ಎಂತ ಯೋಚನೆ ಮಾಡ್ತಾರೆ, ಇದು ನನಗೆ ಒಳ್ಳೆ ಆಪರ್ಚುನಿಟಿ, ಮಾಯವಾದಿ ಸನ್ಯಾಸಿಗಳನ್ನು ಮೀಟ್ ಮಾಡ್ಲಿಕ್ಕೆ ಮತ್ತೆ ಅವರನ್ನು ಮಾತಾಡ್ಲಿಕ್ಕೆ. ಎಸ್, ಓಕೆ, ಇಲ್ಲಿಗೆ ನಿಲ್ಲಿಸುವ. ಇನ್ನು ಕೂಡ ತುಂಬ ಹೋಗ್ಬೋದು, ತುಂಬ ಶ್ಲೋಕ ಉಂಟು ಚೈತನ್ಯ ಚರಿತಾಮೃತದ್ದು. ಎಸ್, ಹರೇ ಕೃಷ್ಣ. ಈಗ ಭಾವಾರ್ಥ ನೋಡುವ. ಎಸ್, ಹಾಗಾಗಿ ಇಲ್ಲಿ ಎಂತ ಹೇಳುವುದಂದ್ರೆ, ವಿದುರ ಭಗವಾನ್ ಮಿತ್ರನು ಹಾಗೂ ಮಹಾಭಕ್ತನಾಗಿದ್ದನು. ವಿದುರ ಭಕ್ತ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಮಕ್ಕಳೊಂದಿಗೆ ಸೇರಿ ಕುಟಿಲ ಉಪಾಯವನ್ನು ಮಾಡಿದ ತನ್ನ ಹಿರಿಯ ಸೋದರನ ಸಂಬಂಧ ತೊರೆದನು, ಅಂದ್ರೆ ಧೃತರಾಷ್ಟ್ರನ ಸಂಬಂಧ ತೊರೆದ. ಎಸ್, ವಿದುರನು ತನ್ನ ಹಿರಿಯ ಸೋದರನಾದ ಧೃತರಾಷ್ಟ್ರನ ಪಾಲನೆಯನ್ನು ತೊರೆದು ಎಲ್ಲ ಕಡೆಯೂ ಸಂಚರಿಸಿ ಅನೇಕ ಪುಣ್ಯಕ್ಷೇತ್ರವನ್ನು ನೋಡುತ್ತಾ ಹರಿದ್ವಾರದ ಮೈತ್ರಿಯನ್ನು ಕಂಡನು. ಅಂದ್ರೆ ಈ ಕುರುಕ್ಷೇತ್ರ ಇದ್ದಾಗುವಾಗ ವಿದುರ ತಮ್ಮ, ಧೃತರಾಷ್ಟ್ರನ ತಮ್ಮ, ಅವೆಂತ ಮಾಡುವಂಥದ್ದು, ತೀರ್ಥಯಾತ್ರೆಗೆ ಹೋಗುವಂಥದ್ದು. ಹಾಗೆ ಅವ ಹರಿದ್ವಾರದಲ್ಲಿ ಮೈತ್ರಿ ಮುನಿಯನ್ನು ಭೇಟಿಯಾಗುವಂಥ ಆ ಪ್ರಸಂಗ ಇಲ್ಲಿ ನಿರೂಪಿತವಾಗಿದೆ. ಮೈತ್ರ ಋಷಿ ಮತ್ತು ವಿದುರರ ನಡುವೆ ನಡೆದ ಸಂಭಾಷಣೆ ವಸ್ತುವನ್ನು ಕುರಿತು ಇಲ್ಲಿ ಶೌನಕ ಋಷಿಗಳು ಪ್ರಶ್ನಿಸುತ್ತಾರೆ. ಓಕೆ, ಶೌನಕ ಋಷಿ ಅಂದ್ರೆ ಸೂತ ಗೋಸ್ವಾಮಿ ಶೌನಕಾದಿ ಋಷಿಗಳಿಗೆ ಹೇಳುವಂಥದ್ದು. ಓಕೆ, ವಿದುರನ ಅರ್ಹತೆ ಅಂದರೆ ಅವನು ಕೃಷ್ಣನ ಮಿತ್ರನಾಗಿದ್ದದ್ದು ಮಾತ್ರವಲ್ಲ, ಒಬ್ಬ ಮಹಾಭಕ್ತನು ಆಗಿದ್ದ. ಖಾಲಿ ಮಿತ್ರ ಮಾತ್ರ ಅಲ್ಲ, ಈ ವಾಸ್ ಎ ಗ್ರೇಟ್ ಡಿವೋಟಿ. ದಾಯಾದಿಗಳ ನಡುವೆ ಉಂಟಾದ ವೈಮನಸ್ಯವನ್ನು ತೊಡೆದು ಯುದ್ಧವನ್ನು ನಿಲ್ಲಿಸಲು ಕೃಷ್ಣನು ಪ್ರಯತ್ನಿಸಿದಾಗ ಅವರು ಅವನ ಸಲಹೆಯನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದರು. ಅಂದ್ರೆ ಯುದ್ಧ ಮಾಡಲಿಕ್ಕೆ ಕೃಷ್ಣನಿಗೆ ಕೂಡ ಇಚ್ಛೆ ಇರಲಿಲ್ಲ, ಅದನ್ನು ಸಂಧಾನ ಮಾಡಲಿಕ್ಕೆ ನೋಡಿದ, ಆದರೆ ಇವರು ರೆಡಿ ಇರಲಿಲ್ಲ. ಆದ್ದರಿಂದ ಅಕ್ಷತ್ತ ಆದ ವಿದುರನು ಅವರ ಬಗ್ಗೆ ಅಸಂತುಷ್ಟನಾಗಿ ಅರಮನೆ ತೊರೆದನು. ಆಗ ಅವನಿಗೆ ಬೇಜಾರಾಯಿತು. ಯಾರಿಗೆ? ವಿದುರನಿಗೆ. ಅವ ಅರಮನೆಯನ್ನು ತೊರೆಯುತ್ತಾನೆ. ಕೃಷ್ಣನಿಗೆ ಗೌರವವಿಲ್ಲದ ಪ್ರದೇಶವು ಅದು ಯಾವುದೇ ಆಗಿರಲಿ ಮಾನವ ನಿವಾಸಕ್ಕೆ ಯೋಗ್ಯವಲ್ಲ ಎಂಬುದನ್ನು ಒಬ್ಬ ಭಕ್ತನಾಗಿ ವಿದುರನು ತೋರಿಸಿದ. ಈಗ ನಾನು ಹೇಳಿದ ತಪನ್ ಮಿಶ್ರ ಮತ್ತೆ ಚಂದ್ರಶೇಖರ್ ಎಷ್ಟು ಅವರಿಗೆ ಸಫೋಕೇಟ್ ಆಯಿತು. ಚೈತನ್ಯ ಮಹಾಪ್ರಭು ನಿಲ್ಲಿಸ್ತಾ ಇದ್ದಾರೆ, ಆಗ್ಬೇಕಂತೆ. ನಿಂದನೆ ಮಾಡುವಾಗ ನಮಗೆ ಸಫೋಕೇಟ್ ಆಗ್ಬೇಕು. ನಮ್ಮ ಮತ್ತೆ ಎಂತ ಡಿವೋಷನ್, ಎಂತ ಡಿವೋಷನ್. ಹಾಗೆ ವಿದುರ ಅರಮನೆ, ಕೃಷ್ಣನಿಗೆ ಗೌರವವಿಲ್ಲದ ಪ್ರದೇಶವು
ಅದು ಯಾವುದೇ ಆಗಿರಲಿ ಮಾನವ ನಿವಾಸಕ್ಕೆ ಯೋಗ್ಯ ಅಲ್ಲ ಎಂಬುದು ಒಬ್ಬ ಭಕ್ತನಾಗಿ ಬಿದ್ದರನ್ನು ತೋರಿಸಿದನು. ಈಗ ಸಪೋಸ್ ಎಂತಂದ್ರೆ ಮನೆಯಲ್ಲಿ ತೊರಿಬೇಡಿ, ಆದ್ರೆ ಚಾಣ ಪಂಡಿತ ಹೇಳುವಂಥದ್ದು, ಯಾವ ಮನೆಯಲ್ಲಿ ಭಗವಂತನಿಗೆ ಮರ್ಯಾದೆ ಇಲ್ವೋ ಆ ಮನೆಯಲ್ಲಿ ಇದ್ದು ಏನು ಪ್ರಯೋಜನ? ಬೆಟರ್ ಕಾಡಲ್ಲಿ ಇರೋದು ಒಳ್ಳೇದು. ಭಗವಂತನಿಗೆ ರೆಸ್ಪೆಕ್ಟ್ ಇಲ್ಲದ ಆ ಮನೆಯಲ್ಲಿ ಇದ್ದು ಏನು ಪ್ರಯೋಜನ? ಇಟ್ ಈಸ್ ಹೆಲ್, ಇಟ್ ಈಸ್ ನಾಟ್ ಹೌಸ್. ಭಕ್ತನು ಸ್ವಂತ ಹಿತಾಸಕ್ತಿಗಳ ಬಗ್ಗೆ ಸಹಿಷ್ಣುವಾಗಿರಬೇಕು. ಈಗ ನೋಡಿ ಹೇಗಂದ್ರೆ ಇಲ್ಲಿ ನಾವು ತಿಳಿಯಬೇಕಾದದ್ದು, ಈಗ ಸಪೋಸ್ ನಿಮ್ಗೆ ಯಾರಾದ್ರೂ ಕ್ರಿಟಿಸಿಸಮ್ ಮಾಡ್ತಾರೆ, ಯಾರಾದ್ರೂ ಈಗ ಸಪೋಸ್ ಒಬ್ರು ಒಂದು ಮಾತಾಜಿ ಇನ್ನೊಂದು ಮಾತಾಜಿ ಹೇಳುವಂಥದ್ದು, ಅವಳು ಹಾಗೆ ಅಂದ್ರೆ ಅವ್ರು ಹೇಳುವಂಥದ್ದು, ಅವ್ರು ಸರಿ ಇಲ್ಲ ಹಾಗೆ ಇಲ್ಲ ಹಾಗೆ ಇಲ್ಲ ಕ್ರಿಟಿಸಿಸಮ್, ಅದನ್ನು ನಾವು ಎಂತ ಮಾಡಬೇಕು? ಸಹಿಸಬೇಕಂತ. ಈಗ ನಿನ್ನೆ ನಿಮ್ಗೆ ಹೇಳಿದೆ 2 ಮಾತಾಜಿಗಳ ಕತೆ. ಎಂತಾಯ್ತಂದ್ರೆ ಇಬ್ಬರು ಬಿಟ್ಟು ಹೋಗಿದ್ದಾರೆ ಪ್ರಭುಜಿಗವರು ಇಲ್ಲಿ ಟೆಂಪಲ್ ಅಲ್ಲಿ. ಅವರಿಗೆ ಎಲ್ಲರೂ ಹೇಳ್ತಾ ಇದ್ದಾರೆ, ನಾನೇ ಎಲ್ಲ ಫಿಟ್ಟಿಂಗ್ಸ್ ಇಟ್ಟು ಎಂತ ಪ್ರೆಸಿಡೆಂಟ್ಗೆ ಹೇಳಿ ಅವರನ್ನು ತೆಗೆಸಿದಂತೆ. ನಾನು ಒಮ್ಮೆ ಕೂಡ ಯಾರ ಬಗ್ಗೆ ಕೂಡ ಹೇಳುವುದಿಲ್ಲ, ಹೇಳು ಕೂಡ ಇಲ್ಲ. ಈಗ ನಾನು ಅವರ ಹತ್ರ ಯಾಕೆ ನೀವು ಹೇಳ್ತೀರಿ, ನಾನು ಹಾಗೆ ಹೇಳಲಿಕ್ಕೆ ಕೂಡ ಹೋಗುವುದಿಲ್ಲ. ಫಸ್ಟ್ ಆಫ್ ಆಲ್ ಈ ಕನೆಕ್ಷನ್ ಇಲ್ಲ ಅವರದು, ಹೇಳಿ ಕೂಡ ಹೋಗುವುದಿಲ್ಲ. ಒಮ್ಮೆ ಎಂತಾಯ್ತು ಅಂದ್ರೆ ಲಾಸ್ಟ್ ಇಯರ್ ಇದೇ ಜನ್ಮಾಷ್ಟಮಿ ಟೈಮಲ್ಲಿ ಬಿಟ್ಟು ಹೋದ ಡಿವೋಟಿ ಅವ್ರು ಎಂತಾಯ್ತು ಅಂದ್ರೆ ಜನ್ಮಾಷ್ಟಮಿ ಆದ್ಮೇಲೆ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ನೋಡುವಾಗ ಎಂತ ಅಂದ್ರೆ ನಾನೆಲ್ಲ ಪ್ರಭು ಆಕ್ಚುಲಿ ಹೇಳಿದ್ದು ಇನ್ನೊಂದು ಡಿವೋಟಿ, ಒಬ್ಬ ಜೂನಿಯರ್, ಮತ್ತೆ ಅವ್ರಿಗೆ ಗೊತ್ತಾಯ್ತು. ಹಾಗೆ ಜನರು ಇಲ್ಲಿ ತಪ್ಪು ತಿಳಿದ. ಹಾಗಾಗಿ ನಾವೆಂತ ಕ್ರಿಟಿಸೈಸ್ ನಮ್ಮನ್ನು ಮಾಡ್ಲಿ, ಓಕೆ, ಚಿಂತೆ ಅಲ್ಲ. ಭಕ್ತ ಅಂದ್ರೆ ಪ್ರಭುಪಾದ ಗುರು ಮತ್ತೆ ಸೀನಿಯರ್ ಡಿವೋಟಿ ಕ್ರಿಟಿಸೈಸ್, ಆಗ ನಮ್ಗೆ ಸಿಟ್ಟು ಬರ್ಬೇಕಂತೆ. ನಮ್ಮನ್ನು ಯಾರು ಕ್ರಿಟಿಸೈಸ್ ಮಾಡಿದ್ರೆ ಓಕೆ ಮಾಡ್ಲಿಕ್ಕೆ ಬಿಡ್ಬೇಕಂತೆ. ಎಸ್, ನಾನು ಅದಕ್ಕೆ ಯೋಗ್ಯ. ಇದು ಭಕ್ತ. ಅಲ್ಲಿ ನೋಡಿ, ಭಕ್ತನು ಸ್ವಂತ ಹಿತಾಸಕ್ತಿಗಳ ಬಗ್ಗೆ ಸಹಿಷ್ಣುವಾಗಿರಬಹುದು. ಅವನ ಬಗ್ಗೆ ಯಾರೋ ಕ್ರಿಟಿಸೈಸ್ ಮಾಡಿದ್ರೆ ಓಕೆ, ಆದರೆ ಭಗವಂತನ ಬಗ್ಗೆ ಅಥವಾ ಅವನ ಭಕ್ತರ ಬಗ್ಗೆ ಯಾರಾದ್ರೂ ತಪ್ಪಿ ನಡೆದರೆ ಅಂತವರ ಬಗ್ಗೆ ಸಹಿಷ್ಣುವಾಗಿರಬಾರದು. ಇದು ನಾವು ಫಾಲೋ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ. ನಮ್ಮೊಂದು ಡಿವೋಟಿ ಇದ್ದಾರೆ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುವ ಡಿವೋಟಿ, ಕಳೆದ 25 ವರ್ಷದಿಂದ ಮಾಡ್ತಾ ಇದ್ದಾರೆ. ಹಾಗೆ ಅವರು ಒಮ್ಮೆ ಎಂತ ಆಯ್ತು ಅಂದ್ರೆ ಟ್ರೈನಲ್ಲಿ ಅವರು ಡಿಸ್ಟ್ರಿಬ್ಯೂಷನ್ ಮಾಡುವಾಗ TT ಪುಸ್ತಕವನ್ನು ಭಗವದ್ಗೀತೆ ಹೊರಗೆ ಎಂತ ಹೇಳುವಂಥದ್ದು ಬಿಸಾಡ್ಲಿಕ್ಕೆ ಹೋದದ್ದು, ಇಮಿಡಿಯೇಟ್ ಕುತ್ತಿಗೆ ಹಿಡಿದ್ರು ಅಂತೆ. ಅವರು ತುಂಬಾ ಪಾಪ, ಆದ್ರೆ ಭಗವಂತನಿಗೆ ಡಿಸ್ರೆಸ್ಪೆಕ್ಟ್. ಈಗ ಅವರ ಕುತ್ತಿಗೆ ಹಿಡಿದ್ರೆ ಓಕೆ, ಕುತ್ತಿಗೆ ಹಿಡಿದ್ರು ಅಂತ ಹೇಳ್ತಾರೆ ಅವರು. ಆದ್ರೆ ಭಗವಂತನಿಗೆ ಕ್ರಿಟಿಸಿಸಮ್ ಆದ್ರೆ ಬಿಡ್ಲಿಕ್ಕಿಲ್ಲ. ತಪ್ಪಿನ ಅಂದವರ ಸಹಿಷ್ಣುವಾಗಿರಬಾರದು, ಭಗವಂತನ ಬಗ್ಗೆ ಅಥವಾ ಅವನ ಭಕ್ತರ ಬಗ್ಗೆ. ಓಕೆ, ಇಲ್ಲಿ ಬಳಸಿರುವ ಅಗವಾನ್ ಎಂಬ ಪದವು ತುಂಬಾ ಅರ್ಥವತ್ತವಾಗಿದೆ. ಧೃತರಾಷ್ಟ್ರನ ಮಕ್ಕಳಾದ ಕೌರವರು ಕೃಷ್ಣನ ಸಲಹೆಯನ್ನು ತಿರಸ್ಕರಿಸಿ ಪಾಪಿಷ್ಠರಾದ್ರಿಂದ ಯುದ್ಧದಲ್ಲಿ ಪರಾಜಿತರಾದರು ಎಂಬುದನ್ನು ಇದು ಸೂಚಿಸುತ್ತದೆ. ಹಾಗೆ ನೋಡಿ, ಇಲ್ಲಿ ತಪನ್ ಮಿಶ್ರ ಮತ್ತೆ ಚಂದ್ರಶೇಖರ ಹೇಳಿದ ಇನ್ಸಿಡೆನ್ಸ್, ಅವರಿಗೆ ಸಿಟ್ಟು ಬಂತು ತುಂಬಾ. ಚೇತನಮಾವು ಗೊತ್ತಾಯ್ತು, ಮತ್ತೆ ಚೇತನಮಾವು ಅದಕ್ಕೆ ಹೋಗುವಂಥದ್ದು. ಅಂದ್ರೆ ಬ್ರಾಹ್ಮಣ ಕೂಡ ಕರ್ದ, ಮತ್ತೆ ಇವರು ಕೂಡ ಅವರಿಗೆ ಬೇಜಾರಿಗೆ. ಹಾಗೆ ಇಬ್ಬರನ್ನು ಪ್ಲೀಸ್ ಮಾಡ್ಲಿಕ್ಕೆ ಚೇತನಮಾವಲ್ಲಿ ಹೋಗುವುದು. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಯಾರ್ದಿಲ್ವಾ? ಓಕೆ, ಆಗ ನಾವು ಮುಕ್ತಾಯ ಮಾಡುವ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು.